ಕರಡಗತಿಗೆ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಂದರೆ ಅದು ಒಂದು ಅದರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ. ಲಾಸ್ಟ್ ಟೈಮ್ ನನ್ನ ಕಾಲ್ ಬಂದಾಗ ಹೇಳಿದ್ರು, ಈಗ ನಾನು ಯಾರು ಫ್ರೆಂಡ್ ಫೋನ್ ಮಾಡಿರ್ಬೋದು ಅಂದ್ಕೊಂಡೆ. ಮತ್ತೆ ಹೇಳಿದರು ನಾನು ನಿಖಿತಾ ಅಂತೇಳಿ 2-3 ಸಲ ಕಾಲ್ ಮಾಡಿ ನಾನು ಹೇಳಿದೆ, ಮೇಡಮ್ ನಾನು 9ನೇ ಕ್ಲಾಸ್ ಫೇಲ್ ಆಗಿದ್ದೇನೆ, ನಿಮಗೆ ನಿಮ್ಮ ಕ್ವಶನ್ಗೆ ನನ್ನ ಹತ್ರ ಆನ್ಸರೇ ಇಲ್ಲ, ನಿಮ್ಮ ಟಫ್ ಕ್ವಶನ್ಗೆ ನಾನು ಎಲ್ಲಿಂದ ಆನ್ಸರ್ ಕೊಡಲಿ ಅಂತೇಳಿ. ಇಲ್ಲ ಅವರು ಹೇಳಿದರು, ಇಲ್ಲ ಅಂಥದ್ದೇನು ಇಲ್ಲ, ಮತ್ತು ನಾನು ಸರಿಯಾಗಿ ನಿಮ್ಮ ಭಾಷೆನೇ ಬರೋದಿಲ್ಲ ಅಂತ ಹೇಳಿದ್ರು. ಇಲ್ಲ ನಾನು ಬೆಂಗಾಲಿ, ನಾನು ಹೀಗೆ ಮಾತಾಡೋದಿಲ್ವ ಆ ಥರ, ನನಗಿಂತ ಚೆನ್ನಾಗಿ ನೀವು ಮಾತಾಡ್ತೀರ ಅಂತ ಹೇಳಿದ್ರು. ನೀವು ಮಾಡೋ ಕೆಲಸ ಮತ್ತೊಬ್ಬರು ನೋಡಿ ಕಲಿಬೇಕು, ಅದು ಬೇಡವಾ ಕೇಳಿದೆ. ಹಾಗಾದರೆ ನಾನು ಬರ್ತೇನೆ ಮೇಡಮ್ ಅಂತೇಳಿ ಹೋದೆ. ಎಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಅವರೇ ಮಾಡಿದ್ದಾರೆ. ಆನಂತರ ಹೋದೆ, ಸಟ್ಟಾಳಿಗೆ ಹೋದಾಗ ಅಲ್ಲಿ ಅನ್ಪಮ್ ಕೇರ್ ಸರ್ ಬಂದರು. ಅವ್ರು ಹೇಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಮನೆಯವರಾಗೆ ಮಾತಾಡಿದ್ರು, ಹೆಗಲ ಮೇಲೆ ಕೈ ಹಾಕ್ಕೊಂಡು. ತುಂಬ ಖುಷಿ ಆಯಿತು. ಆನಂತರ ಬಚ್ಚನ್ ಸರ್ ಬಂದು ನನ್ನ ಕಣ್ಣ ಮುಂದೆ ಬಂದು, ರವಿಜಿ ನಮಸ್ಕಾರ ಹೇಳುವಾಗ ನನ್ನ ಕಣ್ಣಲ್ಲೆಲ್ಲ ನೀರು ಬಂತು. ನಾನು ಅವರ ಕಾಲು ಹಿಡ್ಲಿಕ್ಕೆ ಹೋದೆ. ಆವಾಗ ಅವ್ರು ಹೇಳಿದ್ರು, ಇಲ್ಲ ನೀವು ನನ್ನ ಕಾಲು ಹಿಡಿಬಾರ್ದು, ನಾನು ನಮ್ಮ ಫ್ಯಾಮಿಲಿ ಅಂತೇಳಿ ನೋಡ್ತಾ ಹೋದೆ, ಬಟ್ ನೀವು ಹಾಗಲ್ಲ, ನೀವು ಊರವರನ್ನೆಲ್ಲ ನೋಡ್ಲಿಕ್ಕೆ ಹೋದ್ರಿ, ಹಾಗಾಗಿ ನಿಮಗೆ ಹ್ಯಾಂಡ್ಸಪ್ ಅಂತ ಹೇಳಿದರು. ಮತ್ತೆ ಹೋದೆ ನನಗೊಂದು ಅದರಲ್ಲಿ ಸಿಗುವ ಹಣಕ್ಕಿಂತ ನನಗೆ ಕೋಟಿ ಸಿಕ್ಕಿದೆ ಬಚ್ಚನ್ ಸರ್ ತುಳುವಲ್ಲಿ ಮಾತಾಡಿದ್ದು. ಹೌದು, ನಿಜವಾಗ್ಲೂ ತುಂಬ ಖುಷಿ ಆಯ್ತದೆ. ಅದರ ಖುಷಿನೇ ಬೇರೆ. ಅಲ್ಲಿ ಹಣ ಸಿಗುವುದು ಬಿಡುವುದು ಅದು ಸೆಕೆಂಡರಿ, ಬಟ್ ನನಗೆ ನಂದೊಂದು ಆಸೆ ಇತ್ತು, ಅವರ ಬಾಯಲ್ಲಿ ನಾನು ತುಳುವಲ್ಲಿ ಮಾತಾಡಿಸ್ಬೇಕಂತೇಳಿ. ಅವರು ಮಾತಾಡಿದ್ದಾರೆ, ನಾನು ಹೇಳಿದಾಗೇನೆ ನಿಜವಾಗ್ಲೂ ತುಂಬ ಖುಷಿ ಆಯ್ತು. ಎಲ್ರಿಗೂ ಅವರ ಹತ್ರ ತುಳು ಮಾತಾಡಿದ ನೋಡಿ ಎಲ್ಲ ಗಲ್ಫ್ ಕಂಟ್ರಿಯಿಂದ ಎಲ್ಲ ಕಡೆಯಿಂದ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ತುಂಬ ನಮಗೂ ಖುಷಿಯಾಗಿದೆ, ನಮ್ಮ ತುಳು ಭಾಷೆಯನ್ನು ನೀವು ಎತ್ತಿ ಹಿಡಿದಿದ್ದೀರಾ ಅಂತೇಳಿ. ನನಗೂ ತುಂಬ ಖುಷಿ ಆಯಿತು. ಮತ್ತೆ ಬಂದೆ, ಅದರಲ್ಲಿ ಕೂಡ ನಮಗೆ ಹಣ ಬಂತು 12 ಲಕ್ಷ. ಅದು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 8,75,000 ಬಂತು. ಅದನ್ನು ಕೂಡ ನಾನು ಪೇಷಂಟ್ಗಳಿಗೆ ಕೊಟ್ಟೆ, ನಿಮ್ಗೆ ಬೇಡ ಅಂತ. ಬೆಂಗಳೂರಿಂದ ಲಾಸ್ಟ್ ಟೈಮ್ ನನಗೆ 3 ಜನ, ಟೋಟಲ್ 5 ಫಿಲ್ಮ್ ಇತ್ತು. 5 ಫಿಲ್ಮಲ್ಲಿ ನೀವು ಆ್ಯಕ್ಟ್ ಮಾಡಿ ಅಂತ. ಒಂದು 3 ಫಿಲ್ಮಲ್ಲಿ ನಂದು ಒರಿಜಿನಲ್ ಫೇಸ್. ನಾನು ಸಾರಿ ಸರ್ ಬರುವುದಿಲ್ಲ ಅಂತ ಹೇಳಿದೆ. ಅಂದರೆ ನಮ್ಮಪ್ಪ ಒಂದು ಮಾತು ಹೇಳಿದ್ದಾರೆ, ನೀನು ಮಾಡೋ ಕೆಲಸ ಮುಂದೆ ಇರಬೇಕು, ನೀನು ಯಾವತ್ತು ಪರದೆ ಹಿಂದೆ ಇರಬೇಕಂತ. ಅದೇ ಥರ ಇದ್ದೆ. ರವಿ ಕಡ್ಪಾಡಿ ಅಂತ ಹೆಸರು ಕೇಳಿದ್ದಾರೆ ಹೆಚ್ಚಿನವರು, ಯಾರಂತ ಗೊತ್ತಿರಲಿಲ್ಲ. ನಾನು ಯಾವಾಗ ಕೌನ್ ಬನ್ನಿ ಕಡಬತಿಗೆ ಹೋದೆ, ಆವಾಗ ರವಿ ಕಡ್ಪಾಡಿ ಯಾರಂತ ಗೊತ್ತಾಯಿತು. ಮತ್ತೆ ಕರೆದ್ರು, ಮತ್ತೊಂದು 2 ಫಿಲ್ಮ್ಗೆ ನಾನು ಓಕೆ ಅಂತ ಹೇಳಿದ್ದೇನೆ. ಅದರಲ್ಲಿ ನಂದು ಫೇಸ್ ತೋರಿಸಲ್ಲ, ಇದೇ ಥರ ಒಂದು ಹಾರರ್ ಫಿಲ್ಮು, ಅದರಲ್ಲಿ ನನಗೆ 1-2 ಆ್ಯಕ್ಟ್ ಇದೆ, ಅದನ್ನು ನಾನು ಒಪ್ಕೊಂಡಿದ್ದೆ. ಇನ್ನು ಬರಬೇಕು, ಅದು ಇನ್ನೂ ಶೂಟಿಂಗ್ ಆಗಬೇಕು, ಎಲ್ಲ ಅದರ ಡ್ರೆಸ್ ಎಲ್ಲ ರೆಡಿ ಆಗ್ತಾ ಇದೆ. ಆಗಬೇಕಿತ್ತು, ಈ ಕೊರೋನಾ ಆಗ್ಲಿಕ್ಕೆ ಹೋಗಿ ಇವಾಗ ಸ್ವಲ್ಪ ಡಿಲೇ ಆಗ್ತಾ ಇದೆ. ಕನ್ನಡ ಫಿಲ್ಮ್, 2 ಕನ್ನಡ ಫಿಲ್ಮ್. ಇದುವರೆಗೆ ಎಷ್ಟು ಮಕ್ಕಳಿಗೆ ಸಹಾಯ ಮಾಡಿದ್ದೀವಿ ಅಂತ? ಇದುವರೆಗೆ ನಾವು ನಮ್ಮ ಟೀಮು, ನಾನಂತ ಹೇಳುವುದಿಲ್ಲ, ನನ್ನ ಟೀಮು 33 ಮಕ್ಕಳಿಗೆ 72 ಲಕ್ಷ ತನಕ ಕೊಟ್ಟಿದ್ದೇವೆ. ಇನ್ನೂ ನಮ್ಮದೊಂದು ಆಸೆ ಇದೆ, ಇದನ್ನು ಆದಷ್ಟು ಬೇಗ 1 ಕೋಟಿಗೆ ರೀಚ್ ಮಾಡಬೇಕು. ಆವಾಗಲೇ ನಮ್ಮ ಕೆಲಸ ಸಕ್ಸಸ್ ಅಂತ ನಾವು ಅಂದ್ಕೊಳ್ತೇವೆ. ಪ್ರತಿಯೊಂದು ವಿಚಾರಕ್ಕೂ ನಾವು, ನನ್ನ ಅಪ್ಪ ಅಂತಲ್ಲ, ನಾವು ಒಂಥರ ಫ್ರೆಂಡ್ ಥರ ಇದ್ವಿ. ಅವರು ಹೇಳ್ತಾ ಇದ್ರು, ಏನು ಬೇಕು ಎಲ್ಲ ಹೇಳ್ತಾರೆ ಅವರು, ನಿನ್ನ ಸಂಪಾದನೆ ಯಾವ ರೀತಿ ಬದುಕಬೇಕು, ನಿನ್ನ ಸಂಪಾದನೆ ಹಣ ಆಸ್ತಿ ಅದು ಯಾವುದೂ ಅಲ್ಲ, ನಿಂದು ಪ್ರೀತಿ ವಿಶ್ವಾಸ ನಂಬಿಕೆ ಇದು 3 ಸಂಪಾದನೆ ಮಾಡು. ನೀನು ಸತ್ತಾಗ ನಿನ್ನ ಹಿಂದೆ ಎಷ್ಟು ಜನ ಬರ್ತಾರೆ ಅದು ನಿನ್ನ ಸಂಪಾದನೆ ಅಂತ. ಮತ್ತೊಂದು ಮಾತು ಹೇಳಿದ್ದಾರೆ, ನೀನು ಸತ್ತ ಮೇಲೆ ನಿನ್ನ ಪಾರ್ಟ್ಸ್ ಎಲ್ಲ ಯಾರಿಗಾದ್ರೂ ಉಪಕಾರ ಆಗುವ ಹಾಗೆ ಮಾಡಬೇಕಂತ ಹೇಳಿದ್ದಾರೆ. ನಂದು ಆಸೆನೇ. ನನ್ನಿಂದಾಗಿ ನನ್ನ ಟೀಮ್ನಲ್ಲಿ ಕೂಡ ಕೆಲವರು ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ, ನಾವು ಕೂಡ ಹಾಗೆ ಮಾಡುವಂತ. ನಮ್ಮ ದೇಹದಲ್ಲಿ ಈಗ 1-2 ಕಣ್ಣು ಇಬ್ಬರಿಗೆ ಹೋದರೆ 1-2 ಮನೆ ಬೆಳಗುತ್ತೆ ಅಂತ, ಅವ್ರು ಲೈಫ್ ಲಾಂಗ್ ನೋಡ್ಬೋದು, ಒಂದು ಕಿಡ್ನಿ ಅದು ಇದೆ ಅಂತೇಳಿ. ಅದೊಂದು ಹೇಳಿದ್ದಾರೆ ಅವ್ರನ್ನ, ಹೇಗೆ ಬದುಕಬೇಕು ಸಮಾಜದಲ್ಲಿ, ಹೇಗೆ ಇರಬೇಕಂತ ಹೇಳಿದ್ದಾರೆ. ಅದೇ ಥರ ನಾನು ಬದುಕ್ತಾ ಇದ್ದೇನೆ. ಇವತ್ತಿಗೆ ನಾನು ಹೇಳಿದ್ನಲ್ಲ, ಅವರು ನನಗೆ ಅಪ್ಪ ಅಲ್ಲ, ಅವರು ನನಗೆ ಬೆಸ್ಟ್ ಫ್ರೆಂಡ್ ಅಂತ. ಇವಾಗ ನನಗೆ ರವಿ ಕರೀದಕ್ಕಿಂತ ಎಲ್ಲಿ ನೋಡಿದಾಗ ನಾನು ಎಲ್ಲಿ ನನ್ನ ಫಂಕ್ಷನ್ ಹೋದು ಹೇಳ್ತಾರೆ, ಕಟ್ಪಾಡಿ ಅಂತ ಹೇಳ್ತಾರೆ ನನ್ನ ಹೆಸರು ಹಿಂದೆ. ನಮ್ಮಪ್ಪ ಒಂದು ಮಾತು ಹೇಳಿದ್ದಾರೆ, ನಿನಗೆ ಊರು ಏನು ಮಾಡೋದು ಎಂಬುದು ಮುಖ್ಯ ಅಲ್ಲ, ನೀನು ಊರಿಗೆ ಏನು ಮಾಡ್ತೀನಿ ನೋಡು ಅದು ಮುಖ್ಯ ಅಂತ ಹೇಳಿದ್ದಾರೆ. ಇವತ್ತಿಗೆ ನನ್ನ ಊರ ಹೆಸರು ನಾನೊಂದು ಎಲ್ಲ ಕಡೆ ಹೋಗಿದೆ ಅಂತ ಹೇಳಿದರೆ ಅದು ನನ್ನಿಂದಲ್ಲ, ನನ್ನ ಟೀಮಿಂದ. ನನ್ನ ಟೀಮ್ ಒಂದು ಕಟ್ಪಾಡಿ ಊರನ್ನು ಒಂದು ತುಂಬ ಮೇಲೆ ಎತ್ತರಕ್ಕೆ ಕೂರಿಸಿದೆ. ಅದು ಇನ್ನೂ ನನ್ನ ಊರ ಹೆಸರು ಇನ್ನೂ ಎತ್ತರಕ್ಕೆ ಬೆಳಿಬೇಕಂತ ನನ್ನ ಆಸೆ. ಈಗಿನ ಇವ್ರಿಗೆ ಏನು ಹೇಳ್ತೀರಾ ನೀವು, ಯುವಕರಿಗೆಲ್ಲ? ಈಗಿನ ಯುವಕರಂತ ಹೇಳಿದರೆ, ಈಗಿನ ಯುವಕರಿಗೆ ಹಣದ ಬೆಲೆನೇ ಗೊತ್ತಿಲ್ಲ. ನಮಗೆ ಆವತ್ತು ನನಗೆ ಹುಷಾರಿಲ್ಲದಾಗ ನಮ್ಮಪ್ಪ ಒಂದು 50 ರೂಪಾಯಿಗೆ ತುಂಬ ಕಷ್ಟಪಟ್ಟಿದ್ದಾರೆ. ಆವಾಗ ನಾನು 4ನೇ ಕ್ಲಾಸಲ್ಲಿ ಇದ್ದೆ. ತುಂಬ ಕಷ್ಟಪಟ್ಟಿದ್ದಾರೆ. ಕೊನೆಗೆ 50 ರೂಪಾಯಿ ಸಿಕ್ಕಿದ ಕೂಡಲೇ ಅದನ್ನು ತಗೊಂಡೋಗಿ ಹಾಸ್ಪಿಟಲ್ ಕರ್ಕೊಂಡೋಗಿ ನಾನು ಮಾಡ್ಕೊಂಡು ಕರ್ಕೊಂಡು ಬಂದರು. ಆವತ್ತೇ ಯೋಚನೆ ಮಾಡಿದೆ, ನಾನು ದೊಡ್ಡವನಾದ ಮೇಲೆ ಏನಾದರೂ ಮಾಡಿ ಬಡವರಿಗೆ ಹೆಲ್ಪ್ ಮಾಡಬೇಕಂತ. ಆ 50 ರೂಪಾಯಿ ಹೋಗಿ ಇವತ್ತಿಗೆ 72 ಲಕ್ಷ ಆಗಿದೆ. ಈಗಿನ ಯುವಕರು ಅಂತ ಹೇಳಿದರೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಅಪ್ಪ ಅಮ್ಮ ಬೆಳಿಗ್ಗೆ ಹೋಗುವಾಗ 500 ಕೊಟ್ಟರೆ ಸಾಯಂಕಾಲ ಬರುವಾಗ 500 ಖಾಲಿಯಾಗಿರುತ್ತೆ. ಒಟ್ಟಾರೆ ಖರ್ಚು ಮಾಡೋದಕ್ಕಿಂತ ಅದರಲ್ಲಿ ಸ್ವಲ್ಪ ಉಳಿಸಿ ನಾವು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಟ್ಟು 1 ಸಲ ಕೊಟ್ಟು ನೋಡಿ, ಅದರ ಖುಷಿ ನೀವು ಮತ್ತೊಮ್ಮೆ ರೋಡಲ್ಲಿ ಹೋಗುವಾಗ ಅವರೇ ಮತ್ತೊಬ್ಬರಿಗೆ ತೋರಿಸ್ತಾರೆ, ನೋಡಿ ಅವನೇ ನನಗೆ ಇಷ್ಟು ಹಣ ಕೊಟ್ಟಿದ್ದಾನೆ ನನ್ನ ಮಗುವಿಗೆ ಅಂತೇಳಿ. ಅದರ ಖುಷಿ ನೋಡಿ
ಆ ಖುಷಿ ಹೇಗುಂಟು ಅಂತ ಹೇಳಿದ್ರೆ ನೀವು ನನ್ನಕ್ಕಿಂತ ಎತ್ತರ ಬೆಳಿಬೋದು. ಅದೇ ನಾನು ಹೇಳುದು ಯುವಕರಿಗೆ. ಮಸ್ಕತ್ತಲ್ಲಿ ಇದ್ರಿ, ಮತ್ತೆ ಇಲ್ಲಿ ಬಂದ್ರಿ, ಅಲ್ಲಿ ಅನುಭವ ಮಸ್ಕತ್ಗೆ ಒಂದು BJ ಮಸ್ಕತ್ ಅಂತೇಳಿ ನಾನೊಂದು ಸನ್ಮಾನಕ್ಕೆ ಹೋದೆ. ಸನ್ಮಾನಕ್ಕೆ ಹೋದಾಗ ಅಲ್ಲೊಬ್ರು ಕಿರಣ್ ಅಂತ ಹೇಳಿ ನಮಗೆ ಸಾಯಿ ಟೆಕ್ನಿಕಲ್ ಅವರು ಓನರ್ ಒಬ್ರು ಸಿಕ್ಕಿದ್ರು. ನನ್ನ ಜೊತೆ ಕೆಲಸಕ್ಕೆ ಬರ್ತೀಯ ಅಂದರು. ಕೆಲಸಕ್ಕೆ ಬರ್ತೇನೆ, ಬಟ್ ನನ್ನನ್ನು ನೀವು ಅಷ್ಟಮಿಗೆ ಕಳಿಸುವುದಾದರೆ ನಾನು ಬರ್ತೇನೆ, ಇಲ್ಲದೆ ಬರೋದಿಲ್ಲ ಹೇಳಿದೆ. ಒಪ್ಕೊಂಡ್ರು. ಹೋದಾಗ ಮತ್ತೆ ಅಷ್ಟಮಿ ಬಂತು. 1.5 ತಿಂಗಳಲ್ಲಿ ಊರಿಗೆ ಬಂದೆ. ಒಂದು ಮಿಲಾಪ್ ಸಂಸ್ಥೆಯವರು ನನ್ನ ಅಕೌಂಟಿಗೆ ಒಂದು 23 ಲಕ್ಷ ಹಾಕಿದ್ರು. ಅದು ಇವರೇ ನನಗೆ ಫೋನ್ ಮಾಡಿ ಹೇಳಿದರು. ಬಂದು ಅದನ್ನೊಂದು 5 ಮಕ್ಕಳಿಗೆ ಕೊಟ್ಟು ಮತ್ತೆ 15 ದಿವಸದಲ್ಲಿ ರಿಟರ್ನ್ ಹೋಗಿ ಮತ್ತೆ 10 ತಿಂಗಳು ಬಿಟ್ಟಾದ ನಂತರ ಊರಿಗೆ ಬಂದೆ ಅಷ್ಟಮಿಗೆ ವೇಷ ಹಾಕಲಿಕ್ಕೆ. ವೇಷ ಹಾಕಿ ಬಂದವನು ಮತ್ತೆ ಹೋಗಿಲ್ಲ, ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಇಲ್ಲಿ ಎಲ್ಲ. ಹಾಗಾಗಿ ಮತ್ತೆ ಬೇಡ ಅಂತೇಳಿ ಊರಲ್ಲಿ ನಾನು ಸೆಂಟ್ರಿಂಗ್ ಕೆಲಸನೇ ಮಾಡ್ತಾ ಇದ್ದೇನೆ. ಮತ್ತೊಂದು ಮಾತು ಎಲ್ಲ ಹಾಸ್ಪಿಟಲ್ನವರಿಗೆ ಹೇಳೋದು, ಡಾಕ್ಟರ್ಸ್ಗಳಿಗೆ ಎಲ್ಲ ಹೇಳ್ತೇನೆ ನಾನು, ಎಷ್ಟೋ ಜನರ ಹತ್ರ ತುಂಬ ಕಷ್ಟ, ಅವರು ತಿನ್ನೋದೇ ಕಷ್ಟದಲ್ಲಿ. ಇಂಥ ಕಾಯಿಲೆ ಎಲ್ಲ ಬಂದಾಗ, ಹಾರ್ಟ್ ಪ್ರಾಬ್ಲಮ್, ಸಣ್ಣ ಮಕ್ಕಳಿಗೆ ಬರುವಾಗ ತುಂಬ ಕಣ್ಣೀರಿರ್ತಾರೆ. ಲಾಸ್ಟ್ ಟೈಮ್ ನಾನು ನೋಡಿದ್ದೀನಿ ಹಾಸ್ಪಿಟಲಲ್ಲಿ, ಇಷ್ಟು ಕಟ್ಟಿಲ್ಲಾದರೆ ನೀವು ಕರ್ಕೊಂಡು ಹೋಗಿ ಅಂದರು. ಆವಾಗ ತುಂಬ ಬೇಸರ ಆಯಿತು ನನಗೆ. ಅಂದರೆ ಇವರು ಕೂಡ ಎಲ್ಲ ಕಡಿಮೆ ಮಾಡಿ ಅಂತ ಹೇಳೋದಿಲ್ಲ, ನೀವು ಕೊಡೋ ಬಿಲ್ಲಲ್ಲಿ ಸ್ವಲ್ಪ ಅವರಿಗೂ ರಿಯಾಯಿತಿ ಕೊಟ್ಟರೆ ಅವರು ಹೇಳ್ತಾರೆ ನಮ್ಗೆ ಆ ಹಾಸ್ಪಿಟಲ್ನವ್ರು ಬಿಟ್ಟರು ಅಂತ. ಲಾಸ್ಟ್ ಟೈಮ್ ನನ್ನ ಅಕ್ಕನ ಮಗಳನ್ನು ನಾನು AJ ಹಾಸ್ಪಿಟಲ್ಗೆ ಬಿಟ್ಟಾಗ, ಆ AJ ಹಾಸ್ಪಿಟಲಲ್ಲಿ ಡಾಕ್ಟ್ರನವರು ಎಲ್ಲ ಒಟ್ಟು ಮಾಡಿ ನಮಗೆ 25,000 ರೂಪಾಯಿ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಅವರು. ಅಂದರೆ ಅವಳನ್ನು ಉಳಿಸ್ಲಿಕ್ಕಾಗಿಲ್ಲ, ಬಟ್ ನಾವು ಇಷ್ಟು ನಿಮಗೆ ಅಂತೇಳಿ ಹಾಸ್ಪಿಟಲ್ ಬಿಲ್ಲಲ್ಲಿ ಕಡಿಮೆ ಮಾಡಿ ಮತ್ತೆ 25,000 ರೂಪಾಯಿ ಅವ್ರ ಕೈಯಲ್ಲಿ ಹಾಕಿ ಬಿಲ್ ಕೊಟ್ಟಿದ್ದಾರೆ. ಆವಾಗ ನಂಗೆ ಹೇಳಿದೆ, ಪರವಾಗಿಲ್ಲ, ಯಾರಿಗೆ ಎಷ್ಟೆಷ್ಟು ಆಯುಷ್ಯ ಬರೆದಿದ್ದಾರೆ ಅದನ್ನು ಉಳಿಸ್ಲಿಕ್ಕೆ ಯಾರತ್ತೂ ಸಾಧ್ಯ ಇಲ್ಲ. ಬಟ್ ಅವರು ಕೂಡ ಆ ಟೈಮಲ್ಲಿ ಒಂದು ಮಾನವೀಯತೆ ಮೇಲಿದ್ದಾರೆ, ನಮ್ಮ ಮಂಗಳೂರು AJ ಹಾಸ್ಪಿಟಲ್ನವರು. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಇದೇ ಥರ ಎಷ್ಟೋ ಪೇಷಂಟ್ಗಳಿಗೂ ಕೂಡ ಅವರು ಆ ಥರ ಮಾಡಿರ್ಬೋದು, ಅವರಿಗೆ ಹೆಲ್ಪ್ ಮಾಡಿರ್ಬೋದು. ಇದೇ ಥರ ಎಲ್ಲ ಡಾಕ್ಟರ್ಗಳಿಗೆ ಹೇಳೋದು, ನೀವು ಮಾಡೋ ಬಿಲ್ಲಲ್ಲಿ ಸ್ವಲ್ಪ ರಿಯಾಯಿತಿ ಕೊಡಿ, ಎಲ್ಲ ಬೇಡ, ಎಲ್ಲ ಕೊಡಿ ಅಂತ ನಾನು ಕೇಳೋದಿಲ್ಲ. ನೀವು ಕೊಡೋ ಬಿಲ್ಲಲ್ಲಿ ಸ್ವಲ್ಪ ರಿಯಾಯಿತಿ ಕೊಟ್ಟರೆ ಅವರಿಗೂ ತುಂಬ ಖುಷಿಯಾಗುತ್ತೆ, ಹಾಸ್ಪಿಟಲ್ನವ್ರು ನಮಗೆ ಇಷ್ಟು ಫ್ರೀ ಮಾಡಿದ್ರು ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ಹೇಳೋದು, ಎಲ್ಲ ಡಾಕ್ಟರ್ಗಳಿಗೆ ಹೇಳೋದು, ಪೇಷಂಟ್ಗಳಿಗೆ ಸ್ವಲ್ಪ ನೀವು ರಿಯಾಯಿತಿ ಕೊಟ್ಟರೆ ನಿಮ್ಗೆ ತುಂಬ ಸಂತೋಷ ಆಗುತ್ತೆ. ಕೊರೋನಾ ಅಂತ ಈ ಸಲ ಕೊರೋನಾ ಆಗ್ಲಿಕ್ಕೆ ಹೋಗಿ, ಲಾಸ್ಟ್ ಟೈಮ್ ಕೂಡ ನಾವು ಜನಜಾಗೃತಿ ಮೂಡಿಸುವ ಅಂತೇಳಿ ನಮಗೆ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿದೆ. ಈ ಬಾರಿ ಕೂಡ ನಾನು DC ಅವ್ರ ಹತ್ರ ಕೇಳ್ಕೊಂಡಾಗ ಅವ್ರು ಹೇಳಿದರು, ಇಲ್ಲ ರವಿ ಅವರೇ, ಕೊರೋನಾ, ಹಾಗಾಗಿ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಾನು ಪ್ಲೀಸ್ ಸರ್ ಅಂತ ರಿಕ್ವೆಸ್ಟ್ ಮಾಡಿದೆ. ಓಕೆ, ಲೆಟರ್ ಕೊಟ್ಟೋಗಿ ನಾನು SP ಹತ್ರ ಮಾತಾಡ್ತೀನಿ ಹೇಳಿದರು. ಆಮೇಲೆ 1 ವಾರ ಬಿಟ್ಟು ಹೋದಾಗ ಅವ್ರು ಹೇಳಿದರು, ಅವರಿಗೆ ಏನು ಅವ್ರ ಹತ್ರ ಕೇಳಿ ನಾನು ಹೋದಾಗ ಹೇಳಿದರು. ಆನಂತರ ಈ ಮಕ್ಕಳ ಬಗ್ಗೆ ಅವ್ರ ಹತ್ರ ಕೇಳಿಕೊಂಡಾಗ ಅವ್ರು ಹೇಳಿದರು, ಸರಿ, ಹಾಗಾದರೆ ನಾನು ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸ್ತೀನಿ, ಬಟ್ ಫಂಡ್ ಕಲೆಕ್ಟ್ ಮಾಡ್ತೀನಿ ಸರ್, ಇದರಲ್ಲಿ ಅಭ್ಯಂತರ ಇಲ್ಲ ಅಂತ ಕೇಳಿದಾಗ, ಪರವಾಗಿಲ್ಲ, ಅದು ಮಾಡ್ಬೋದು ಅಂತ ಹೇಳಿದ್ರು. ಅಂದರೆ ಅವ್ರಿಗೆ ಗೊತ್ತಿದೆ ನನ್ನ ಹಿಂದೆ 100 ಜನ ಇದ್ದಾರೆ, ಕ್ರೌಡ್ ಬರುತ್ತೆ, ಕಷ್ಟ ಆಗುತ್ತೆ. ಆವಾಗ ಅವರು ನನಗೆ ಕೆಲವು ರೂಲ್ಸ್ ಹೇಳಿದರು, ನೀವು ವ್ಯಾಕ್ಸಿನ್ ಟೆಸ್ಟ್ ಮಾಡಿರಬೇಕು, 72 ಗಂಟೆಗಳದ್ದು ಟೆಸ್ಟ್ ಬೇಕು, ಇದು ವ್ಯಾಕ್ಸಿನ್ ತಗೊಂಡಿರಬೇಕು, ಕೊರೋನಾ ಟೆಸ್ಟ್ ಆಗಿರಬೇಕಂತ. ಕೊರೋನಾ ನಮ್ಮ ಟೆಸ್ಟ್ ಮಾಡಲಿಕ್ಕೆ ಅಲ್ಲಿ ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಮನೆಗೆ ಇಲ್ಲಿ ನಮ್ಮ ಕಟ್ಪಾಡಿಗೆ ಬಂದಿದ್ದಾರೆ ಅವರು, ಸಾಯಂಕಾಲ ಕೆಲಸ ಬಿಟ್ಟು. ಅವರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆನಂತರ ಇವರು ಜಿಲ್ಲಾಡಳಿತ ನನಗೆ ಪರ್ಮಿಷನ್ ಕೊಟ್ಟಿದೆ, ಅಂದರೆ ಈ ಥರ ಮಾಡಬೇಕಂತ. ಹಾಗಾಗಿ ಈ ಸಲ ಎಷ್ಟು ಮಕ್ಕಳಿಗೆ ನಾವು ಹಣ ಕೊಡ್ತೀವಿ ನೋಡಿ, ಆ ಎಲ್ಲ ಕ್ರೆಡಿಟ್ ನಮ್ಮ ಜಿಲ್ಲಾಡಳಿತ ಆಗಲಿ, ನಮ್ಮ ಆರೋಗ್ಯ ಇಲಾಖೆ ಆಗಲಿ, ಮಾಧ್ಯಮದವರಿಗೆ ಆಗಲಿ, ಇವರಿಗೆಲ್ಲ ಸೇರಬೇಕಂತದ್ದು. ನನ್ನ ಫ್ರೆಂಡ್ಸ್ಗಳಿಗೆ ಮತ್ತು ಊರಿನವರು ಕೂಡ ಅಷ್ಟೇ, ಫ್ರೆಂಡ್ಸ್ಗಳಿಗೆ ಸೇರಬೇಕು. ಊರಿನವರು ಅವರ ಶಕ್ತಿ ಮೀರಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅಂದರೆ ಈ ಕೊರೋನಾ ಟೈಮಲ್ಲಿ ಕೆಲಸನೇ ಇಲ್ಲ, ನಮ್ಗೆ ಮಲ್ಪೆಯಲ್ಲಿ ಫಿಶಿಂಗ್ ಇಲ್ಲ, ಆದರೂ ಅವರು ಶಕ್ತಿ ಮೀರಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಇದರಲ್ಲಿ ತುಂಬ ತುಂಬ ಸಂತೋಷ ಆಗಿದೆ. ಅಂದರೆ ಅವರ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿದ್ದಾರೆ ಅವರು. ಹಾಗಾಗಿ ನಾನು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಮುಂದಿನ ಗುರಿ ನಂದೇನಂತ ಇಲ್ಲ, ನನ್ನ ಟೀಮು ನನ್ನ ಜೊತೆ ಎಲ್ಲಿ ತನಕ ಇರ್ತಾರೆ, ಜನರ ಸಹಕಾರ ಎಲ್ಲಿ ತನಕ ಇರುತ್ತೆ, ಅಲ್ಲಿ ತನಕ ಎಷ್ಟೋ ಮಕ್ಕಳನ್ನು ಹುಡುಕಿ ಅವರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕಂತ ನಮ್ಮ ಆಸೆ.